ಇವತ್ತು ನಾವು ಮಾಡೋಣ ಸೌತೆಕಾಯಿ ಸಾರು. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಉದ್ದ ಮೆಣಸು, ಗಿಡ್ಡ ಮೆಣಸು, ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ, ಅರಶಿನ ಹುಡಿ, ಹುಣಸೆ ಹಣ್ಣು, ಅಕ್ಕಿ, ಉದ್ದಿನಬೇಳೆ, ಸೌತೆಕಾಯಿ, ಬೆಲ್ಲ, ಸಾಸಿವೆ, ಕರಿಬೇವಿನ ಸೊಪ್ಪು. ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು. ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸನ್ನು ಹುರಿಯಲು ಹಾಕಬೇಕು. ಗಿಡ್ಡ ಮೆಣಸು ಮತ್ತು ಉದ್ದ ಮೆಣಸನ್ನು ಹುರಿಯಬೇಕು. ಈಗ ಹಾಕೋಣ ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ. ಈಗ ಇದನ್ನು ಹುರಿಯೋಣ. ಹುರಿದ ಸಾಮಾನನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಈಗ ಒಂದು ಪ್ಯಾನಿಗೆ 2 ಚಮಚ ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯನ್ನು ಚೆನ್ನಾಗಿ ಹುರಿಯಬೇಕು. ಈಗ ಅದಕ್ಕೆ 1 ಚಮಚ ಉದ್ದಿನ ಬೇಳೆಯನ್ನು ಹಾಕಬೇಕು. ಉದ್ದಿನ ಬೇಳೆ ಕೆಂಪಾಗುವವರೆಗೆ ಹುರಿಯಬೇಕು. ಈಗ ಹಾಕೋಣ ಕರಿಬೇವಿನ ಸೊಪ್ಪು. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕೋಣ. ನೀರು ಹಾಕೋಣ. ಈಗ ಮಿಕ್ಸಿ ಮಾಡೋಣ. ಅರಶಿನ ಹುಡಿಯನ್ನು ಹಾಕೋಣ. ಹುಣಸೆ ಹಣ್ಣು. ಈಗ ಮಿಕ್ಸಿ ಮಾಡೋಣ. ಸೌತೆಕಾಯಿಯನ್ನು ಬೇಯಲು ಇಡೋಣ. ಬೆಲ್ಲ ಹಾಕೋಣ. ಬೇಯಲು ಇಡೋಣ. ಬೆಂದಿದೆ ಸೌತೆಕಾಯಿ. ಅದಕ್ಕೆ ಕಡೆದಿಟ್ಟಿರುವ ಮಿಶ್ರಣವನ್ನು ಹಾಕೋಣ. ಬೇಕಾದಷ್ಟು ನೀರನ್ನು ಹಾಕಿ ಕಲಸಬೇಕು. ಈಗ ಹಾಕೋಣ ಉಪ್ಪು. ಈಗ ಕುದಿ ಬಂದಿದೆ. ಸೌತೆಕಾಯಿ ಸಾರು ರೆಡಿಯಾಗಿದೆ. ಈಗ ಒಗ್ಗರಣೆಗೆ ಇಡೋಣ. ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಕೆಂಪಾದ ನಂತರ ಅದಕ್ಕೆ ಉದ್ದಿನ ಬೇಳೆಯನ್ನು ಹಾಕಬೇಕು. ಸಾಸಿವೆ ಹಾಕ್ತಾ ಇದ್ದೇನೆ. ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಒಗ್ಗರಣೆ ರೆಡಿಯಾಗಿದೆ. ಈಗ ಈ ಒಗ್ಗರಣೆಯನ್ನು ಸೌತೆಕಾಯಿ ಸಾರಿಗೆ ಹಾಕಬೇಕು. ಸೌತೆಕಾಯಿ ಸಾರಿಗೆ ಒಗ್ಗರಣೆ ಹಾಕಿ ಆಗಿದೆ.
ಸೌತೆಕಾಯಿ ಸಾರು ಹೇಗುಂಟಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.